ಕುಂದಾಪುರ ಕನ್ನಡ ಮಾತಾಡೋದಕ್ಕೆ ನನಗೆ ಕಾಲೇಜಿಗೆ ರಿಷಬ್ ಶೆಟ್ಟಿ ಸಿಗ್ದ. ನಾನು ಕುಂದಾಪುರ ಕನ್ನಡ ಮಾತಾಡೋದಕ್ಕೆ ನನಗೆ ಹಲವಾರು ಗೆಳೆಯರು ಸಿಕ್ಕರು, ಇವತ್ತು ಇಲ್ಲಿ ವೇದಿಕೆ ಮೇಲೆ ಕರೆದಂಥ ಗೆಳೆಯರು ಕೂಡ. ಸೊ ಕುಂದಾಪುರ ಕನ್ನಡನ ಬಳಸೋದ್ರಿಂದ ಅವಮಾನ ಇಲ್ಲ, ಧೈರ್ಯವಾಗಿ ಬಳಸಿ ಅಂತ. ಈಗ ಬೆಕ್ಬಪ್ಪು ಟೈಮ್ ಅಲ್ಲ ಇದು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಳ್ದಂಗೆ ವೇದಿಕೆ ಮೇಲೆ ಇದ್ದವರಿಗೆ ನಂದು ಕೂಡ ಸಾಷ್ಟಾಂಗ ನಮಸ್ಕಾರ. ಎಲ್ಲ ಹಿರಿಯರು, ಎಲ್ಲದ ವಯಸ್ಸಾಗೂ ದೊಡ್ಡವರು, ಎಕ್ಸ್ಪೀರಿಯನ್ಸಾಗೂ ದೊಡ್ಡವರು. ಹಾಗಾಗಿ ನಾನು ಇಲ್ಲಿ ಮಾತಾಡೋದು ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ನಾನು ಹೋದ ಸರಿ ಕುಂದಾಪುರ ಕನ್ನಡ ದಿನಾಚರಣೆಗೆ ಬಂದ ದಿನ ಹೇಳಿದ್ದಿದೆ, ಎಲ್ಲರೂ ಚಾಲೆಂಜ್ ತಗಣಿ, ಮನೆಗೆ ಹೋಗಿ ಮನೆಯಂಗಿಪ್ಪ ಮಕ್ಕಳಿಗೆ ಆ ಭಾಷೆ ಕಲಿಸ್ತಿ ಅಂದೇಳಿ ಹೇಳಿ ಅಂದೇಳಿ. ಅದನ್ನ ಎಷ್ಟು ಜನ ಸಾಧನೆ ಮಾಡಿರಿ ಅಂದೇಳಿ ಕೈ ಎತ್ತಿ ತೋರ್ಸಿಕಮ್ಮ. ಮಾಡ್ಲಾ ಯಾರು ಕಂಡ್ರಿ? ಬರೀ ಬಪ್ಪದ ಮನು ಅಂದಡಿ ಬತ್ರ ಒಳ್ಳೆ ಹಡಿ ಮಾಡ್ತಾರೆ, ಕೇಣ್ಕ ಮನೆಗೆ ಹೋಗಿ ಒಳ್ಳೆ ಮುಂಡ್ಕಂಡು ಮನ್ಕಮ್ಮ ಅಂದೇಳಿ ಮಾಡಿರಿ ಅಲ್ಲ. ಅದನ್ನೇ ಹೇಳೋದು. ಇವತ್ತು ನಾನು ಹುಟ್ಟದ್ದು ಉಡುಪಿಗೆ 40ನೇ ದಿನಕ್ಕೆ ಬೆಂಗಳೂರಿಗೆ ಬಂದು ಸೇರ್ಕೊಂಡಿದೆ. ಅವತ್ತಿಂದ ಇವತ್ತವರೆಗೂ ಕುಂದಾಪುರ ಕನ್ನಡದ ಭಾಷೆನ ಆಡ್ತಾ ಇದ್ದೆ ಅಂದ್ರೆ ಅದಕ್ಕೆ ಕಾರಣ ನನ್ನ ಪಪ್ಪ ಅಮ್ಮ. ಸೊ ಮುಂದಿನ ಸರಿ ದಯವಿಟ್ಟು ಹೀಗಿನ ಅಪ್ಪ ಅಮ್ಮನ್ನ ಕರೆದು ವೇದಿಕೆ ಮೇಲೆ ಸನ್ಮಾನ ಮಾಡಿ ಅಂತ ನಾನು ಕೇಳ್ಕಂತೆ. ಯಾಕಂದ್ರೆ ಅವರಿಗೆ ಸನ್ಮಾನ ಆಗ್ಬೇಕಾಗಿರೋದು ನಮ್ಮಂಥವ್ರಿಗಲ್ಲ. ಅವರು ಹೇಳಿಕೊಟ್ಟದ್ದಕ್ಕೆ ನನಗೆ ಇಷ್ಟಾರು ಭಾಷೆ ಬತ್ತ, ಏನಾದ್ರು ತಪ್ಪಾರು ಕ್ಷಮಿಸಿ. ಅವ್ರು ಇಷ್ಟಾರು ಭಾಷೆ ಬತ್ತಂದ್ರೆ ಅದಕ್ಕೆ ಕಾರಣ ನನ್ನ ಪಪ್ಪ ಅಮ್ಮ. ಹಾಗಾಗಿ ದಯವಿಟ್ಟು ಮನೆಗೆ ಹೋಗಿ ಇದೊಂದು ಕೆಲಸ ಮಾಡಿ. ನಿನ್ನೆ ಅಲ್ಲ ಮೊನ್ನೆ ಒಂದು ಘಟನೆ ನಡೀತು, ಅದನ್ನ ನಿಮ್ಮೊಟ್ಟಿಗೆ ಹಂಚ್ಕಂತೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹಿಂಗೆ ನಾವು 12:30 1 ಗಂಟೆಗೆಲ್ಲ ಈ ಪಿಕ್ಚರ್ನಲ್ಲಿ ಸವಾಸ ಅಲ್ದ ಅಲ್ಲೆಲ್ಲ ನಿಂತ್ಕೊಂಡು ಹಡಿ ಮಾಡ್ತಿತ್ತು. ಅಷ್ಟೊತ್ತಿಗೆ ಒಬ್ರು ಕಾನ್ಸ್ಟೇಬಲ್ ಜೀಪಾಗಿ ಬಂದ್ಕೊಂಡು, ಸರ್ ಶೆಟ್ರೆ ನೀವು ಎಂತ ಇಷ್ಟೊತ್ತಿಗೆ ಅಂದ್ರೆ, ಇಲ್ಲ ಎಂತದೋ ಮಾತಾಡ್ತಿದ್ದೆ, ನಾವು ಮಂಗಳೂರು ಮರ್ರೆ ಅಂದ್ರೆ. ಹೌದಾ, ಮಂಗಳೂರಿಗೆ ಎಲ್ಲ ಕೇಳಿ? ಕುಂದಾಪುರ. ಕುಂದಾಪುರ ಬತ್ತ ಕೇಂಡೆ ಅಲ್ಲ, ಯಾರಿಗೆ ಗೊತ್ತಾಗ್ತಿಲ್ಲ ಅಲ್ಲ ನನ್ನನ್ನು ಶೆಟ್ರೆ ಅಂದೇಳಿ ಕರೆದ್ರಿ ಅಲ್ದ ಅಂದೆ. ಹೌದಾ, ಹಂಗಾರೆ ನನಗೂ ಗೊತ್ತಾಗ್ತಿಲ್ಲ ಅಂದೇಳಿ ನೀವು ಮಂಗಳೂರು ಹೇಳದ್ದ ಕೇಂಡೆ? ಅಲ್ಲ, ಬೆಂಗಳೂರಾಗ ಹೇಳಿ ಹೇಳಿ ಅಭ್ಯಾಸ ಆಯ್ತದ. ಕುಂದಾಪುರಕ್ಕೆ ಅದಕ್ಕೆ ಆದಂತಹ ಗೌರವ ಇದೆ. ಅದನ್ನ ಹೇಳುವಂತಹ, ನಾಚಿಕೆ ಪಡುವಂತಹ, ಕುಂದಾಪುರ ಅಂದ್ರೂ ಕೂಡ ನಾವೆಲ್ಲೋ ಸಣ್ಣರತ್ತ, ಕುಂದ ಕನ್ನಡ ಮಾತಾಡ್ರು ಕೂಡ ನಾವೆಲ್ಲೋ ಚಿಕ್ಕವರತ್ತ ಅನ್ನುವಂಥ ಮನೋಭಾವನೆಯನ್ನ ಬಿಟ್ಟು ಎಲ್ಲ ಕನ್ನಡ ಭಾಷೆನೂ ಅಷ್ಟೇ ಅವ್ರವ್ರ ಊರಿನ ಅವ್ರವ್ರ ಪ್ರೀತಿಯ ಸೊಗಡನ್ನ ಅವ್ರವ್ರು ಮಾತಾಡೋದಕ್ಕೆ ಹಿಂಜರಿಬೇಡಿ. ಅದರಿಂದ ನಾವು ಕಳ್ಕೊಳ್ಳೋದೇನೂ ಇಲ್ಲ, ಗಳಿಸ್ಕೊಳ್ಳೋದು ಹೆಚ್ಚು. ನಾನು ಕುಂದಾಪುರ ಕನ್ನಡ ಮಾತಾಡೋದಕ್ಕೆ ನನಗೆ ಕಾಲೇಜಿಗೆ ರಿಷಬ್ ಶೆಟ್ಟಿ ಸಿಗ್ದ. ನಾನು ಕುಂದಾಪುರ ಕನ್ನಡ ಮಾತಾಡೋದಕ್ಕೆ ನನಗೆ ಹಲವಾರು ಗೆಳೆಯರು ಸಿಕ್ಕರು, ಇವತ್ತು ಇಲ್ಲಿ ವೇದಿಕೆ ಮೇಲೆ ಕರೆದಂಥ ಗೆಳೆಯರು ಕೂಡ. ಸೊ ಕುಂದಾಪುರ ಕನ್ನಡನ ಬಳಸೋದ್ರಿಂದ ಅವಮಾನ ಇಲ್ಲ, ಧೈರ್ಯವಾಗಿ ಬಳಸಿ ಅಂತ ಕೇಳ್ಕೊಂತ ಇದ್ದೆ. ಹಾಗೆ ಎಲ್ಲರೂ ಮನೆಗೆ ಹೋಗಿ ಹೇಳಿಕೊಡಿ. ಧನ್ಯವಾದಗಳು. ನಾನು ಮಾತು ಮುಗಿಸ್ತಾ ಇದ್ದೆ. ಪ್ರಮೋದ್ ಶೆಟ್ರಿಗೆ ಎಷ್ಟು ಹೆಸರಿತ್ತೋ ಅಷ್ಟು ಹೆಸರ ಕರೆದಿರಿ ಈಗ. ಅವರ ಚಲನಚಿತ್ರರಂಗದ ಬೆಳವಣಿಗೆ ನಾವೆಲ್ಲರೂ ಖುಷಿ ಪಡುವಂಥದ್ದು, ಮತ್ತು ಅವರ ಇಡೀ ತಂಡ ಕೂಡ, ಅವರ ಸ್ನೇಹಿತರು ಕೂಡ. ಮತ್ತೆ ಈ ಶಕೆ ಪ್ರಮೋದ್ ಶೆಟ್ರು, ರಿಷಬ್ ಶೆಟ್ರು, ರಕ್ಷಿತ್ ಇವರೆಲ್ಲ ಬಂದ ನಂತರ ನಮ್ಮ ಕರಾವಳಿ ಭಾಗದವರು ಈ ಸಿನಿಮಾ ರಂಗದಲ್ಲಿ ಮತ್ತೊಂದು ಯುಗವನ್ನು ಆರಂಭಿಸಿದ್ದಾರೆ ಅಂತ ಅನಿಸೋಷ್ಟು ಖುಷಿ ಆಗುತ್ತೆ. ಆ ಪಯಣ ಮುಂದುವರಿಲಿ ಶೆಟ್ರೆ, ಇನ್ನಷ್ಟು ಸಿನಿಮಾಗಳು, ನಮ್ಮ ಭಾಷೆ ಸಿನಿಮಾಗಳೆಲ್ಲ ಬರಲಿ. ಮತ್ತು ಇವತ್ತೆಲ್ಲರೂ ನಾವೆಲ್ಲರೂ ನಿರೀಕ್ಷೆ ಮಾಡಿದ್ವಿ ರವಿ ಬಸ್ರೂರ್ ಅವರು ಇವತ್ತಿಲ್ಲಿ ಇರಬೇಕಿತ್ತು ಅಂತ. ನಿನ್ನೆ ಹಠಾತ್ ಆಗಿ ಅವರು ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ನ ಮಾತುಕತೆಗೆ ಅಣಿ ಆಗ್ತಾ ಇದ್ರು. ಕೇಂದ್ರ ಒಂದು ಬಿಟ್ಟಿಗೆ ಬಾಪದ ಇಲ್ಲ ಪ್ರೋಗ್ರಾಮಿ ಬಾಪದ ಕೇಂದ್ರ KGF ಕಂಡಾಗ ಇನ್ನೊಂದು ಮಾಡಿದ್ರೆ ನೀವೆಲ್ಲ ಹೇಗಣಿ ಅಂತ. ಹಂಗಾರೆ ಅದು ಮುಗಿಸಿ ಬರುವ ವರ್ಷ ದೊಡ್ಡ ಗೌಜ್ ಮಾಡಿ ಬರ್ತಿ ಅಂದೇಳಿ ಭರವಸೆ ಕೊಟ್ಟಿದೆ. ಹಾಗಾಗಿ ಬರುವ ವಿಶ್ವ ಕುಂದಾಪುರ ಕನ್ನಡ ಹಬ್ಬದ ದಿವಸ ಅವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕವಾದಂಥ ಗೌರವವನ್ನು ಕಾದಿರಿಸ್ತೀವಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಶ್ರೀಯುತ ಶಂಕರ್ ಕುಲಾಲ್ ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.